ಪಡುಬಿದ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಡಿಪಟ್ಟಣದ ಜನರಿಗೆ ಮಳೆಗಾಲ ಬಂತು ಅಂದರೆ ಜೀವ ಕೈಯಲ್ಲಿ ಹಿಡಿದುಕೊಂಡು ಜೀವನ ಸಾಗಿಸುವಂತಹ ಪರಿಸ್ಥಿತಿ. ಹೆಜಮಾಡಿ ಪಡುಬಿದ್ರಿ ಗಡಿ ಭಾಗದಲ್ಲಿ ಅನಧಿಕೃತವಾಗಿ ಕಟ್ಟಿದಂತಹ ತಡೆಯಿಂದಾಗಿ ಮಳೆ ನೀರು ಸರಿಯಾಗಿ ಸಮುದ್ರಕ್ಕೆ ಹರಿದು ಹೋಗದೇ ಇರೋದ್ರಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಈ ಬಗ್ಗೆ ಸ್ಥಳೀಯರಾದ ಯಾದವ್ ಅವರು ಮಾತನಾಡಿ, ಈ ಪ್ರದೇಶಕ್ಕೆ ಚುನಾವಣೆ ಬಂದಾಗ ಮಾತ್ರ ಜನಪ್ರತಿನಿಧಿಗಳು ಆಗಮಿಸುತ್ತಾರೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಜನಪ್ರತಿನಿಧಿಗಳಲ್ಲಿ ಕೇಳಿಕೊಂಡಾಗ ಭರವಸೆ ನೀಡಿದ್ರು, ಆ ಬಳಿಕ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳುತ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. 25-30 ವರ್ಷದಿಂದ ಇದೇ ಪರಿಸ್ಥಿತಿ. ನಾವು ಎಷ್ಟು ಪಂಚಾಯತ್ ತಿಳಿಸಿದರೂ ಕೂಡ ಇದಕ್ಕೆ ಯಾರು ಗಮನ ಕೊಡುವುದಿಲ್ಲ. ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತು ಇಲ್ಲಿ ಹಲ್ವೆ ಬಾಗಿಲು ಓಪನ್ ಮಾಡಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಯಾರು ಗಮನ ಕೊಡುವುದಿಲ್ಲ. ಪಂಚಾಯತ್ ಅಧ್ಯಕ್ಷರಾಗಲಿ ಅಥವಾ ಪ್ರತಿನಿಧಿಗಳಾಗಲಿ ಓಟ್ ಕೇಳುವಾಗ ಪಕ್ಷದವರು ಬರ್ತಾರೆ, 4 ಪಕ್ಷ ಬಂದು ಹೇಳ್ತಾರೆ ನಾವಿದ್ದೇವೆ, ನಿಮಗೆ ನಾವು ಪರಿಹಾರ ಕೊಡ್ತೇವೆ ಅಂತ. ನಮ್ಮ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ನಮ್ಮ ಅಲ್ಲಿ ಕೇಳುವವರು ಯಾರು ಇಲ್ಲ. ಈ ಪರಿಸ್ಥಿತಿ ಬಂದು ಹೋಗಿದೆ. ಅಷ್ಟೇ ಅಲ್ಲದೆ ಅಳಿವ ಬಾಗಿಲನ್ನ ಕಡಿತಗೊಳಿಸದಿರೋದ್ರಿಂದ ಮಳೆ ನೀರು ಏರಿಕೆ ಕಂಡು ಬಂದು ಕೃಷಿ ಭೂಮಿ ಮುಳುಗಡೆಗೊಂಡಿದ್ದು ನಡೆಸಿದಂತಹ ಕೃಷಿ ಚಟುವಟಿಕೆಗಳು ಆರಂಭದಲ್ಲೇ ನಾಶವಾಗುವ ಸ್ಥಿತಿಯಲ್ಲಿದೆ. ಈ ಬಗ್ಗೆ ಗ್ರಾಮ ಪಂಚಾಯತ್ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಸ್ಥಳೀಯ ಕೃಷಿಕರು ತಮ್ಮ ಕಷ್ಟವನ್ನ ಹೇಳ್ಕೊಂಡಿದ್ದಾರೆ. ಅಲ್ಪ ಫೋನಾಗ ಬಾರಿ ಬಂಗ ಅಂಚಿಂಚು ಬಾರಿ ತೋಟೋಡೆ ಮಾರ್ಗೊಡೆ ನೀರು ಆತಂದು ವರ್ಷಲ ಒಂದು ಅಂಚೆ 60 ಮುಟ್ಟಿನ ಕಾಲ ವರ್ಷ ಬತ್ತಿ ಬಿಟ್ಟು ಸುರು ನೀರು ನೆಟ ನೀರು ಉಂಟು ಮಾತೆರಡು ನನ್ನತ್ತೆ ಒಂತೆ ಅಂಕಲ್ ಅಂಗನ ಗೋಪುರ ಸಾನದ ಗೋಪುರ ಬರೋ ಒಂತೆ ಅಪ್ಪನು ಅಂಡ ಬೀಚದ ಒಂದು ಮಲ್ತಿತ್ತೆ ಬಾರಿ ಬಂಗ ಆತನಾಗಲಿ ಎಂಕಲ್ ದುಂಬ ಎಂಕಲ್ ಕೈಟೇ ಕಟ್ತಾ ಹೋಗ್ತೀನಿ ಈತೆ ಎಟಚ್ಚಿದಂತೆ ಕಡ್ಪಾರೆ ಹಾಪಿ ಅಂಚೆ ಅದು ಪುನಃ ಬಂಗ ಹಾಪು ಮತ್ತೆ ಎಂಕಲ್ ಐನ ಕಡ್ತು ಕೊಡ್ತಾರೆ ಆಯ್ತು. ಈ ವರ್ಷ ಬತ್ತಿ ಇಲ್ಲ ಆಗದಲ್ಲ ಸಮಸ್ಯೆ ಇಲ್ಲದಲ್ಲ ಹೋಗ್ಬಿಟ್ಟು ಜಾಲ ಮುಟ್ಟ ಬರ್ಬೋದು. ಹಾಗಿದ್ದರೆ ಈ ನಮಗೆ ಈಗ ಸಮಸ್ಯೆ ಇದ್ದದ್ದು ವರ್ಷ ಸಹ ಇದ್ದದ್ದು. ಇದನ್ನು ಯಾರ ಹತ್ರ ಹೇಳೋದು ಏನು ವಿಷಯ ಅಂತ ನಮಗೆ ತಿಳಿದು ಬರೋದಿಲ್ಲ. ಮತ್ತು ಇದನ್ನು ನಿರ್ಮಿಸಿದ್ದು ಅವರ ಯಾವುದೋ ಒಂದು ಎಂತ ಹೇಳ್ತಾರೆ ಬೋಟಿಂಗ್ ಇದೆಲ್ಲ ಯಾವುದೇ ಒಂದು ಮಾಡಲಿಕ್ಕೆ ಅಂತ ನಿಲ್ಲಿಸಿದ್ದಾರೆ ಅಂತ ಇಟ್ಕೊಂಡು ಹಾಗೆ ಸಹ ಉಂಟು. ಇಷ್ಟವರೆಗೆ ಎಂಥದ್ದು ನಮಗೆ ತಿಳಿದು ಬರಲಿಲ್ಲ. ಆದರೆ ನಮಗೆ ಈಗ ಕೃಷಿಯಿಂದ ಹಿಡಿದು ನಮಗೆ ಹೋಗಲಿಕ್ಕೆ ಬರಲಿಕ್ಕೆ ಈ ಇಂಥ ಕೊಳಕು ನೀರಿನಿಂದ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಹೆಂಗಸರಿಗೆ ಯಾವುದೇ ಒಂದು ಕೆಲಸಕ್ಕೆ ಯಾವುದಕ್ಕೆ ಹೋಗಲಿ ಎಲ್ಲರಿಗೂ ಇದೊಂದು ಸಮಸ್ಯೆಯಾಗಿ ದೊಡ್ಡ ಸಮಸ್ಯೆಯಾಗಿದೆ. ಇದನ್ನು ಹೇಗೆ ನಮಗೆ ಪೂರೈಸುವಂತ ಗೊತ್ತು. ಒಟ್ಟಿನಲ್ಲಿ ಇನ್ನಾದರೂ ಈ ಒಂದು ಸಮಸ್ಯೆಗೆ ಮುಕ್ತಿ ಸಿಗಬೇಕು ಅನ್ನೋದು ಸ್ಥಳೀಯರ ಬೇಡಿಕೆಯಾಗಿದೆ.